ಹಿರಿಯರು ಸಹ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವೇನಾದರೂ ಪಕ್ಷಾತೀತವಾಗಿ ಎಲ್ಲರೂ ಸಹ ಕೈ ಜೋಡಿಸ್ಲಿಲ್ಲ ಅಂದರೆ ಎಸ್ಟಿ ಆಗಲಿಕ್ಕೆ ಆಗೋದಿಲ್ಲ. ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸದಿದ್ದರೆ ಮುಂಬರುವ ಚುನಾವಣೆಗಳನ್ನು ಬಹಿಷ್ಕರಿಸಬೇಕಾಗುತ್ತದೆ ಎಂದು ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಬಿಬಿಎಂಪಿ ರಾಜಣ್ಣ ಎಚ್ಚರಿಸಿದರು. ಹಿರಿಯೂರು ತಾಲೂಕಿನ ವಾಣಿವಿಲಾಸ ಜಲಾಶಯದ ಸಮೀಪ ನಡೆದ ಕಾಡುಗೊಲ್ಲ ಸಭೆಯಲ್ಲಿ ಬಿಜೆಪಿ ಮುಖಂಡರಾದ ಸಿದ್ದೇಶ್ ಯಾದವ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ಪಕ್ಷಾತೀತ ಕಾಡುಗೊಲ್ಲ ಮುಖಂಡರ ಸಭೆಯಲ್ಲಿ ಮಾತನಾಡಿದ ರಾಜಣ್ಣ, ಕಾಡುಗೊಲ್ಲರನ್ನು ಎಸ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ದಶಕಗಳಿಂದ ಹೋರಾಟ ನಡೆಸುತ್ತಿದ್ದೇವೆ. ಆದರೂ ಆಡಳಿತ ನಡೆಸಿದವರು ನಮ್ಮನ್ನು ಮತ ಬ್ಯಾಂಕ್ ಆಗಿ ಬಳಸಿಕೊಂಡರೆ ಹೊರತು ಕಾಡುಗೊಲ್ಲ ಸಮುದಾಯದ ಬೇಡಿಕೆಯನ್ನು ಈಡೇರಿಸಲಿಲ್ಲ. ಹೀಗಾಗಿ ಚುನಾವಣೆ ಬಹಿಷ್ಕಾರದಂತಹ ದಿಟ್ಟ ತೀರ್ಮಾನ ಕೈಗೊಳ್ಳಲು ಚಿಂತನೆ ನಡೆಸಿದ್ದೇವೆ ಎಂದರು. ಎಸ್ಟಿ ಮೀಸಲಾತಿಗಾಗಿ ರಾಜಕೀಯ ವ್ಯತ್ಯಾಸಗಳನ್ನು ಬದಿಗಿಟ್ಟು ಹೋರಾಟ ನಡೆಸೋಣ. ರಾಜಕೀಯ ಕಾರಣಕ್ಕಾಗಿ ಈ ಹೋರಾಟ ನಡೆಸುತ್ತಿಲ್ಲ. ನಮ್ಮ ಹಕ್ಕನ್ನು ಪಡೆಯಲು ಅನಿವಾರ್ಯವಾಗಿ ಬೀದಿಗೆ ಇಳಿಯಬೇಕಾಗಿದೆ ಎಂದು ಅವರು ಕರೆ ನೀಡಿದರು. ಬಿಜೆಪಿ ಸರ್ಕಾರದಲ್ಲಿ ಕಾಡುಗೊಲ್ಲರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಬೇಕು, ಜೊತೆಗೆ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ರಾಜ್ಯದ ಎಲ್ಲ ಕಾಡುಗೊಲ್ಲ ಸಂಘಟನೆಗಳು ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಬಿಬಿಎಂಪಿ ರಾಜಣ್ಣರವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಭೇಟಿ ಮಾಡಬೇಕು ಎಂದು ಕಾಡುಗೊಲ್ಲ ಸಮುದಾಯದವರಿಗೆ ತಿಳಿಸಿದರು. ಶೀಘ್ರದಲ್ಲಿಯೇ ಕರ್ನಾಟಕದ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಲು ದಿನಾಂಕ ನಿಗದಿ ಮಾಡಿ ಸಿದ್ದೇಶ್ ಯಾದವ್ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ನಮ್ಮ ಹಕ್ಕು ಮಂಡಿಸೋಣ ಎಂದು ಮುಖಂಡರು ಸಲಹೆ ನೀಡಿದರು. ಮಾಗಡಿ ಜಯರಾಮ್ ಮಾತನಾಡಿದರು. ದೇವರಾಜ್, ಕೋಳಿಪ್ರಭು ಯಾದವ್, ಕರ್ನಾಟಕ ರಕ್ಷಣಾ ವೇದಿಕೆಯ ಕೃಷ್ಣ ಪೂಜಾರಿ, ರಂಗಸ್ವಾಮಿ, ಜನಾರ್ದನ್, ರಂಗಯ್ಯ, ಹರೀಶ್, ತಿಮ್ಮಯ್ಯ, ವಿದ್ಯಾಧರ, ಮಂಜು, ನವೀನ್ ಇತರರು ಉಪಸ್ಥಿತರಿದ್ದರು. ಹಿರಿಯರು ಸಹ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವೇನಾದರೂ ಪಕ್ಷಾತೀತವಾಗಿ ಎಲ್ಲರೂ ಸಹ ಕೈ ಜೋಡಿಸ್ಲಿಲ್ಲ ಅಂದರೆ ಎಸ್ಟಿ ಆಗಲಿಕ್ಕೆ ಆಗೋದಿಲ್ಲ. ಯಾವ್ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆವ ಪಕ್ಷದ ಜೊತೆಯಲ್ಲಿ ಹೋಗಿ ನಮಗೆ ಬೇಕಾದಂಥ ಸವಲತ್ತುಗಳನ್ನು ಪಡೆಯಲಿಕ್ಕೋಸ್ಕರ ನಾವು ಒಗ್ಗಟ್ಟಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮಗೆಲ್ಲ ತಿಳ್ಸಕ್ಕೆ ಬಂದಿದ್ದೀವಿ ಬಂಧುಗಳೇ. ನಾನು ಈಗಾಗಲೇ ಬೆಂಗಳೂರಿನಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿ, ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2 ಬಾರಿ ಕಾರ್ಪೊರೇಟರ್ ಆಗಿ ಸೇವೆಯನ್ನು ಸಹ ಮಾಡಿದ್ದೀನಿ. ನಾನು ಸಹ ಕಾಡುಗೊಲ್ಲ ಜನಾಂಗದವನಾಗಿದ್ದು ಮತ್ತು ಕಾಡುಗೊಲ್ಲರಲ್ಲಿ ನಾನು ಕಂಬೇರಗೊಲ್ಲರ ಅಂತ ನಾವು ಗುರುತಿಸ್ಕೊಂಡಿದ್ದೀವಿ. ನಮ್ಮ ಮನೆ ದೇವರು ಬಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಉಳಿಯಾರು ಹೋಬಳಿಯಲ್ಲಿ ಬಾಲದೇವರಟ್ಟಿಯಲ್ಲಿ ಬಾಲಕೃಷ್ಣ ಸ್ವಾಮಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಹೆಣ್ಣು ದೇವರಾಗಿ ಸೋರೆಕುಂಟೆ ಕರಿಯಮ್ಮ ನಮ್ಮ ಮನೆ ದೇವರಾಗಿರ್ತದೆ. ಹಾಗಾಗಿ ಇವತ್ತು ಎಲ್ಲ ಕಾಡುಗೊಲ್ಲರು ಸಹ ನಾವು ಒಂದಾಗಬೇಕು. ನಾವು ಸಹ ಒಂದು ಆಫೀಸ್ಗೆ ಹೋದಾಗ ಕಾಡುಗೊಲ್ಲರೇ ಇಲ್ಲ ಅಂದ್ಬಿಟ್ಟು ರಾಜ್ಯ ಯಾದವ ಸಂಘ ಒಂದು ಲಕ್ಷ್ಮೀಪತಿಯವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆ ಲೆಟ್ರು ಸಹ ಇವತ್ತು ಡೆಲ್ಲಿಲೂ ಸಹ ನಾವು ನೋಡ್ಕೊಂಡ್ಬಂದಿದ್ದೀವಿ, ಇಲ್ಲೂ ಸಹ ಇದೆ. ಹಾಗಾಗಿ ಕಾಡುಗೊಲ್ಲರೇ ಇಲ್ಲ ಅಂತ ಒಂದು ಸಂಘಟನೆಯಲ್ಲಿ ಯಾದವ ಸಂಘ ಸುಮಾರು 100 ವರ್ಷಗಳಾಗ್ತಾ ಇದೆ. ಅದರಲ್ಲಿ ಇದುವರೆಗೂ ಸಹ ನಮ್ಮ ಕಾಡುಗೊಲ್ಲರನ್ನ ಯಾರನ್ನೂ ಸಹ ಅಧ್ಯಕ್ಷನೂ ಸಹ ಅವರು ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಸಿದ್ದೇಶಣ್ಣವ್ರಿರ್ಬೋದು, ಮಾಲಿಂಗಪ್ಪನವ್ರಿರ್ಬೋದು, ನಮ್ಮ ಚಿತ್ರದುರ್ಗ, ತುಮಕೂರು ಭಾಗದ ಎಲ್ಲ ಮುಖಂಡರು ಸಹ ಕಾಡುಗೊಲ್ಲರನ್ನ ಸಂಘಟನೆ ಮಾಡಬೇಕು, ನಾವು ಕಾಡುಗೊಲ್ಲರು ಇದ್ದೀವಿ ಅಂತ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಜಾಗೃತರಾಗಿದ್ದೀವಿ. ಇದರಲ್ಲಿ ಈ ಒಂದು ಜಿಲ್ಲೆ ಆಗ್ಬೋದು, ತುಮಕೂರು ಜಿಲ್ಲೆ ಆಗ್ಬೋದು, ಇನ್ನೊಂದು ಆಗ್ಬೋದು, ಯಾರು ಪ್ರಭಾವಿಯಾಗಿ ಬೆಳ್ಕೊಂತಾರೆ ಅವ್ರಿಗೆ ಈ ಸಂಘಟನೆಗಳೆಲ್ಲ ಸಪೋರ್ಟ್ ಮಾಡಬೇಕೇ ಹೊರತು ನಾವು ಬೆಂಗಳೂರಿಂದ ಬಂದು ಇಲ್ಲಿ ರಾಜಕೀಯ ಮಾಡೋದಾಗಲಿ, ಇಲ್ಲಿಂದ ಬಂದು ಇನ್ನೊಂದು ಕಡೆ ರಾಜಕೀಯ ಮಾಡೋದಲ್ಲ. ಸ್ಥಳೀಯ ನಾಯಕರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಅವ್ರಿಗೆ ಆರ್ಥಿಕವಾಗಿ ಆಗ್ಬೋದು, ಬೇರೆ ವಿಚಾರಗಳಲ್ಲಿ ನಾವೆಲ್ಲರೂ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲೇ ಸಹ ಬಂದಿದ್ದೇವೆ ಹೊರತು ಇಲ್ಲಿ ಯಾವುದೇ ರಾಜಕೀಯ ಉದ್ದೇಶ, ನಾವು ಸಹ ಯಾವುದೇ ರಾಜಕೀಯವನ್ನು ಈ 2 ಜಿಲ್ಲೆಯಲ್ಲೂ ಸಹ ನಾವು ಮಾಡಲ್ಲ ಅಂತ ನಿಮಗೆ ಘಂಟಾಘೋಷವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.